ಕರಾವಳಿ ಭಾಗದಲ್ಲಿ ಕಳೆದ 2 ದಿನಗಳಿಂದ ಧಾರಾಕಾರ ಮಳೆ ಸುರಿತಾ ಇದ್ದು ಅದರ ಪರಿಣಾಮ ಇಂದು ಉಡುಪಿ ಜಿಲ್ಲೆಯ ಉದ್ಯಾವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಂಪಿಗೆ ನಗರದಲ್ಲಿ ಕೆಲವು ಮನೆಗಳಿಗೆ ನೆರೆ ನೀರು ಮತ್ತು ಕೊಳಚೆ ನೀರು ನುಗ್ಗಿದೆ. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿಗಳು ಮತ್ತು ಉದ್ಯಾವರ ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನ ಸ್ಥಳೀಯ ನಿವಾಸಿಗಳು ತರಾಟೆಗೆ ತೆಗೆದುಕೊಂಡರು. ಈ ಸಂದರ್ಭ ಅಧ್ಯಕ್ಷರು ಮತ್ತು ಸ್ಥಳೀಯರ ನಡುವೆ ಮಾತಿನ ಚಕಮಕಿ ನಡೆದು ಹೋಯಿತು. ಜೊತೆಗೆ ಇಲ್ಲಿ ಮನೆಗಳಿಗೆ ನೀರು ನುಗ್ಗಿ ಸಮಸ್ಯೆ ಸೃಷ್ಟಿಯಾಗಲು ಅವೈಜ್ಞಾನಿಕ ಲೇಔಟ್ ನಿರ್ಮಾಣ ಕಾಮಗಾರಿಯೇ ಕಾರಣ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಖಾಸಗಿ ಲೇಔಟ್ ನಿರ್ಮಾಣ ಸಂದರ್ಭ ಚರಂಡಿ ಮಾಯವಾಗಿದೆ, ನೀರು ಹರಿಯಲು ವ್ಯವಸ್ಥೆ ಇಲ್ಲ, ಮುಂದೆ ಸಮಸ್ಯೆ ಆಗಬಹುದೆಂದು ಮಳೆ ಆರಂಭವಾಗುವ ಮೊದಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರ ಗಮನಕ್ಕೆ ತಂದರೂ ಕೂಡ ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಎನ್ನುವುದು ಸ್ಥಳೀಯರ ಜನರ ಆರೋಪ. ನಮ್ಮದು ಉದ್ಯಾವರ ಗ್ರಾಮದ ಇದು ಯಾವ ಸಂಪಿಗೆ ನಗರ ಈ ಏರಿಯಾದಲ್ಲಿ ಈ ಹಿಂದೆ ಇಲ್ಲಿ ಲೇಔಟ್ ಆಗಿದೆ. ಸೊ ಚರಂಡಿ ವ್ಯವಸ್ಥೆಗಳೆಲ್ಲ ಯಾವುದೂ ವ್ಯವಸ್ಥಿತವಾಗಿರಲಿಲ್ಲ. ಮೊದಲು ಏನಾಗಿದೆ ಅಂತಂದರೆ ಹಿಂದಿನ ತೋಡುಗಳನ್ನೆಲ್ಲ ಅನಾದಿ ಕಾಲದಿಂದ ಬಂದಂಥ ಕೆಲವು ತೋಡುಗಳನ್ನು ಮುಚ್ಚಲ್ಪಟ್ಟು ಕೆಲವೆಲ್ಲ ಲೇಔಟ್ ಮಾಡಿ ಆಗಿದೆ. ಸೊ ಈಗ ಇದರಲ್ಲಿ ಈಗ ಕಟ್ ಮಾಡಿ ಬೇರೆ ಕಡೆ ಡೈವರ್ಟ್ ಮಾಡಿ ಈಗ ಸದ್ಯಕ್ಕೆ ಈಗ ನೀರು ಬೇರೆ ಕಡೆ ಹೋಗಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಮತ್ತು ಎರಡೂ ಜಾಗದವ್ರ ಮಧ್ಯದಲ್ಲಿ ತೋಡಿರೋದನ್ನು ಮುಚ್ಚಲ್ಪಟ್ಟಿದೆ. ಈಗ ಅದನ್ನು ಒಂದು ಕಡೆ ಕ್ಲಿಯರ್ ಮಾಡಿ ಕೊಡ್ತಾ ಇದ್ದಾರೆ. ಇನ್ನೊಂದು 1 hour 2 hours ಇದೆಲ್ಲ ಕ್ಲಿಯರ್ ಆಗ್ತದೆ. ಚರಂಡಿ ಮಾಮೂಲಾದಂಥ ಚರಂಡಿ ಇತ್ತು. ಅದನ್ನು ಇಷ್ಟು ಮುಂಚೆ ಆ ಪ್ರಮಾಣದಲ್ಲಿ ಅದನ್ನು ನೀರು ಹೋಗ್ತಿರಲಿಲ್ಲ. ಈ ಲೇಔಟ್ ಆದಮೇಲೆ ಅಲ್ಲಲ್ಲಿ ಕೆಲವು ಬಂದ್ ಮಾಡಿದ್ದಾರೆ. ಈಗ ಇರುವಂಥ ಸ್ಥಳದಲ್ಲಿ ಎರಡೂ ಪಾರ್ಟಿಯವರು ಅಲ್ಲಿ ಬಂದ್ ಮಾಡಿಕೊಂಡಿದ್ದಾರೆ. ಅದು ಯಾರು ಬಂದ್ ಮಾಡಿದ್ದಾರೆ ಅಂತ ನಮಗೆ ಫಸ್ಟ್ ಗೊತ್ತಾಗೋದು. ಅವರು ಅಳತೆ ಮಾಡಿಕೊಂಡು
ಈಗ ಒಪ್ಪಿದ್ದಾರೆ, ತಾತ್ಕಾಲಿಕ ಬಿಡುವುದಕ್ಕೆ 2 ಪಾರ್ಟಿಯವರು ಒಪ್ಪಿದ್ದಾರೆ. ನಾಡ್ದು ಅದು ಅಳತೆ ಮಾಡಿಕೊಂಡು ಯಾರ ಸ್ಥಳದಲ್ಲಿ ಬರ್ತದಂತ ಹೇಳಿದ್ದಾರೆ. ಆವಾಗ ನಾವು ಅದಕ್ಕೆ ಚರಂಡಿಯನ್ನು ಪರ್ಮನೆಂಟ್ ಚರಂಡಿಯನ್ನು ಮಾಡಲಿಕ್ಕೆ ನಾವು ಜಾಗ ಎಲ್ಲ ಲೆವೆಲ್ ಆಗಿತ್ತು, ಹಾಗಾಗಿ ಎಲ್ಲ ಹರ್ಕೊಂಡು ಹೋಗ್ತಿತ್ತು. ಅವಾಗ ಯಾರಿಗೂ ಸಮಸ್ಯೆ ಇರ್ತಿರ್ಲಿಲ್ಲ. ತೋಡು ಸಹ ಇತ್ತು, ಬದಿಯಲ್ಲಿ ನಿಂತಲ್ಲ ತೋಡು ಸಹ ಇತ್ತು. ಅವಾಗ ಅದು ನಮ್ಮ ಇದೇ ಲೆವೆಲಲ್ಲಿ ಇತ್ತು, ನೀರು ಇಳಿದುಕೊಂಡು ಹೋಗ್ತಿತ್ತು. ಈಗ ಎಂತ ಗೊತ್ತುಂಟ, ಅವ್ರು ಮಣ್ಣು ಹಾಕಿ ಅವ್ರಿಗೆ ಹಣ ಕೊಟ್ಟು ತಗೊಂಡಿದ್ದಾರೆ. ಅದು ನಮಗೆ ಪ್ರಾಬ್ಲಮ್ ಅಲ್ಲ. ನಮಗೀಗ ಕೊಟ್ಟಾಗ ಅಂತ ಅದಕ್ಕೆ ತೋಡಿನ ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್. ಅದು ತೋಡಿನ ವ್ಯವಸ್ಥೆ ನೀರಿಗೆ ಅಂತ ಯಾವ ಥರ ಹೋಗಬೇಕೋ ಅದು ಮಾಡಿಕೊಡ್ಲಿ. ಮತ್ತು ಅವರಿಗೆ ಇವರಿಗೆ ತೊಂದರೆ ಕೊಟ್ಟು ಇದು ಮಾಡೋದು ಬೇಡ. ಪಂಚಾಯತ್ ಪರ್ಮಿಷನ್ ಕೊಡೋತ್ತಿಗೆ ಒಂದು ತೋಡಿನ ವ್ಯವಸ್ಥೆ ಕೊಟ್ಟಲ್ಲ ಲೇಔಟ್ ಮಾಡಿ. ಈಗ ಹೇಳಿದ್ದಾರೆ, ಈಗ ತಾತ್ಕಾಲಿಕವಾಗಿ ಅದನ್ನು ತೋಡಿನ ವ್ಯವಸ್ಥೆ ಮಾಡಿಕೊಡ್ತಾರಂತೆ. ಮತ್ತು ಅವರು ಹಿಂದ್ಗಡೆ ಜಾಗಿನವರು ಇದು ಅಳತೆ ಮಾಡಿ ಮತ್ತು ನನ್ನ ಜಾಗವನ್ನು ಇದು ಮಾಡಿ ಅವರ ಜಾಗ ನನ್ನ ಜಾಗ ಅವ್ರ ಜಾಗದಲ್ಲಿದ್ದರೆ ಅದನ್ನು ನಾವು ಬಿಟ್ಟುಕೊಡ್ತೇವೆ. ಬಿಟ್ಟುಕೊಟ್ಟು ಅವರಿಗೆ